ಸಿ ಪರ್ಲ್ಸ್ ಫ್ಲಾಟ್ ಸಮುಚ್ಚಯಕ್ಕೆ ಜಪ್ತಿ ನೋಟಿಸ್, ನಿವಾಸಿಗಳಲ್ಲಿ ಆತಂಕ. ಸಿ ಪರ್ಲ್ಸ್ ಫ್ಲಾಟ್ ಸಮುಚ್ಚಯಕ್ಕೆ ಸಂಬಂಧಿಸಿದ ಸಾಲ ವಿವಾದ ತೀವ್ರಗೊಂಡಿದ್ದು, ಕೆಎಫ್ಸಿ ಜಪ್ತಿ ನೋಟಿಸ್ ಅಂಟಿಸಿರುವುದು ಫ್ಲಾಟ್ ಮಾಲೀಕರು ಮತ್ತು ನಿವಾಸಿಗಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಮಂಗಲ್ಪಾಡಿ ಪಂಚಾಯತ್ ವತಿಯಿಂದ 104 ಫ್ಲಾಟ್ಗಳಲ್ಲಿ 99 ಫ್ಲಾಟ್ಗಳಿಗೆ ಈಗಾಗಲೇ ಸಂಖ್ಯೆ ನೀಡಲಾಗಿದ್ದು, ಅಗ್ನಿಶಾಮಕ ದಳದ ಎನ್ಒಸಿ ಸೇರಿದಂತೆ ಎಲ್ಲಾ ದಾಖಲೆಗಳು ಸರಿಯಾಗಿವೆ ಎಂದು ನಿರ್ವಹಣಾ ಮಂಡಳಿ ತಿಳಿಸಿದೆ. ಫ್ಲಾಟ್ ನಿರ್ಮಾಣಕ್ಕಾಗಿ ಕೆಎಫ್ಸಿಯಿಂದ ರೂಪಾಯಿ 8.35 ಕೋಟಿ ಸಾಲ ಪಡೆಯಲಾಗಿತ್ತು. ಇದುವರೆಗೆ ರೂಪಾಯಿ 10.41 ಕೋಟಿ ಮರುಪಾವತಿ ಮಾಡಲಾಗಿದೆ. ಆದರೂ ಬ್ಯಾಂಕ್ ಇದೀಗ ರೂಪಾಯಿ 17 ಕೋಟಿ ಬಾಕಿ ಇದೆ ಎಂದು ಹೇಳುತ್ತಿರುವುದು ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತು ಬ್ಯಾಂಕ್ನೊಂದಿಗೆ ಮಾತುಕತೆ ನಡೆಯುತ್ತಿದ್ದು, ಒನ್ ಟೈಮ್ ಸೆಟಲ್ಮೆಂಟ್ ಅಡಿಯಲ್ಲಿ ರೂಪಾಯಿ 7.4 ಕೋಟಿ ಪಾವತಿಸಿದರೆ ಪ್ರಕರಣ ಇತ್ಯರ್ಥಗೊಳಿಸಲು ಬ್ಯಾಂಕ್ ಒಪ್ಪಿಕೊಂಡಿತ್ತು ಎಂದು ನಿರ್ವಹಣಾ ಮಂಡಳಿ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಹಣ ಸಂಗ್ರಹಿಸಲು ಪ್ರಯತ್ನ ನಡೆಯುತ್ತಿದ್ದಾಗಲೇ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಜಪ್ತಿ ನೋಟಿಸ್ ಅಂಟಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಬ್ಯಾಂಕ್ ಜೊತೆ ಮಾತುಕತೆ ನಡೆಯುತ್ತಿರುವ ಸಂದರ್ಭದಲ್ಲೇ ಈ ರೀತಿಯ ಕ್ರಮ ಕೈಗೊಂಡಿರುವುದು ನಮ್ಮನ್ನು ಸಾರ್ವಜನಿಕವಾಗಿ ಅವಮಾನಿಸಲು ಮಾಡಿದ ಸಂಚು ಎಂದು ಫ್ಲಾಟ್ ನಿರ್ವಹಣಾ ಮಂಡಳಿ ಆರೋಪಿಸಿದೆ. 104 ಫ್ಲಾಟ್ಗಳಲ್ಲಿ ಸುಮಾರು 50 ಫ್ಲಾಟ್ ಮಾಲೀಕರು ಇನ್ನೂ ಹಣ ಪಾವತಿಸಬೇಕಿದ್ದು, ಆದ್ದರಿಂದ ಸಮಸ್ಯೆ ಮತ್ತಷ್ಟು ಗಂಭೀರಗೊಂಡಿದೆ ಎಂದು ತಿಳಿದುಬಂದಿದೆ. ಬ್ಯಾಂಕ್ ಕ್ರಮದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿರುವ ಸಿ ಪರ್ಲ್ಸ್ ಆಡಳಿತ ಮಂಡಳಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸುವುದಾಗಿ ತಿಳಿಸಿದೆ.